ಮಂಗಳೂರು ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ರಿಜಿಸ್ಟರ್ಡ್ ವತಿಯಿಂದ ಮೀನುಗಾರ ಮಹಿಳೆಯರ ಸಮಾವೇಶ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಭಾಪತಿ ಯುಟಿ ಖಾದರ್ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಮೀನುಗಾರರು ಇಡೀ ಜಗತ್ತಿಗೆ ಸ್ವಾಭಿಮಾನದ ಬದುಕಿನ ಪಾಠವನ್ನು ಬೋಧಿಸುವವರು. ಸ್ವಾಭಿಮಾನದಿಂದ ಬದುಕು ನಡೆಸುತ್ತಿರುವ ಬಹುದೊಡ್ಡ ಸಮುದಾಯ. ಉಡುಪಿ, ಕಾರವಾರ, ಮಂಗಳೂರು ಈ 3 ಜಿಲ್ಲೆ ಸಮಗ್ರವಾದ ಮೀನುಗಾರಿಕೆ ನೀತಿ ನಮಗೆ ಅತಿ ಅಗತ್ಯ ಎಂದು ಹೇಳಿದರು. ಸೋದರ ತಾಯಂದಿರ ಮೀನುಗಾರ, ಮೀನು ಮಾರಾಟಗಾರರೇ ಹಾಗೂ ಇನ್ನಿತರ ಆ ಒಂದು ಮೀನುಗಾರಿಕೆಯಲ್ಲಿ ತೊಡಗಿಕೊಂಡು ಬರ್ತಿರುತ್ತ ಅಂತ ಎಲ್ಲ ನನ್ನ ಸನ್ಮಿತ್ರರೇ, ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ನಮ್ಮ ತಾಯಂದಿರ ಮೀನುಗಾರರ ಮಹಿಳೆಯರ ಸಮಾವೇಶದಲ್ಲಿ ಇಲ್ಲಿ ಬಂದಾಗ ನಾನು ಬಹುಶಃ ಆಗೋದು ಮಾತು ಹೇಳ್ತಾ ಇರ್ತೇನೆ, ಮೀನು ಮಾರುವವರು ಅಂತ ಹೇಳಬೇಡಿ. ನೀವು ಯಾರು ಕೂಡ ಮೀನು ಮಾರುವವರಲ್ಲ. ನೀವೆಲ್ಲರೂ ಕೂಡ ಇಡೀ ನಾಡಿಗೆ ಮತ್ತು ಜಗತ್ತಿಗೆ ಸ್ವಾಭಿಮಾನದ ಬದುಕಿನ ಪಾಠವನ್ನು ಬೋಧಿಸುವರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ ರೀತಿ ನಾವು ಸ್ವಾಭಿಮಾನದ ಜೀವನ ಕಾಣಬೇಕಂತ ಹೇಳಿ ಇಡೀ ನಮಗೆಲ್ಲರಿಗೂ ಕೂಡ ಆ ಪಾಠವನ್ನು ಬೋಧಿಸುವಂಥ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ನೀವು ಪಟ್ಟಂತ ಆವಾಗ ನಾವು ಸಣ್ಣದಿರುವಾಗ, ಈಗ ಸ್ವಲ್ಪ ಸವಲತ್ತು ಬಂದಿದೆ. ನಾವು ಸಣ್ಣದಿರುವಾಗ ಬಹುಶಃ ಅವತ್ತಿನ ಕಾಲದಲ್ಲಿ ನಾವು ಕೂಡ ಬಹಳ ಆತ್ಮೀಯತೆಯಿಂದಿದ್ದೆವು. ಯಾಕಂದ್ರೆ ಮಾರ್ಕೆಟ್ಗೆ ಹೋಗ್ತಿದ್ದೆವು ಅವಾಗ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ, ಸ್ಟೇಟ್ ಬ್ಯಾಂಕಿನಲ್ಲಿ ಮೀನು ಮಾರಾಟ ಮಾಡುವ ಮೀನುಗಾರ ಮಹಿಳೆಯರು ವೀರ ವನಿತೆಯರು ಇದ್ದಂತೆ. ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಚಟುವಟಿಕೆಗೆ ವಿಶೇಷ ಒತ್ತನ್ನು ನೀಡುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ ಎಂದರು. ಕುಡ್ಲಾಡಾಪಿನಂಚಿಂದ ಒವೇ ರೀತಿಯ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಚಟುವಟಿಕೆಗೆ ತನ್ನ ವಿಶೇಷವಾದ ಒಂದು ಸಹಕಾರ ಪ್ರೋತ್ಸಾಹ ಕೊಡ್ಪಿನ ಬರ್ಪಿನಂಚಿಂದ ಒಂದು ತಂಡ ನಮ್ಮ ಕುಡ್ಲದ ಮಹಿಳಾ ಮೀನು ಮಾರುಕಟ್ಟೆ ಏಪನಾಗ ಸ್ಟೇಟ್ ಬ್ಯಾಂಕ್ದ ಈ ಮಾರ್ಕೆಟಿಗೆ ಐತಾನೆ ಒಂದು ಇತಿಹಾಸ ಉಂಟು. പക്ഷെ ಮಸ್ತ್ ಸರ್ತಿ ಆಗಲೇನು ಅಲ್ತದ್ದು ಶಿಫ್ಟ್ ಮಾಡ್ಕೊಡು, ಆಗಲೇನು ಅಲ್ತದ್ದು ಬೇತೆ ಜಾಗ ಬದಲಾವಣೆ ಮಾಡ್ಕೊಡು, ಆಗಲೇ ಬೇತೆ ಬೇತೆ ರೀತಿಯ ಸಮಸ್ಯೆ ಒಂದು ತುಂಬ ಒಂದು ವ್ಯವಸ್ಥೆ ಇರ್ತದೆ. ಆಂಡ ಒವೇ ರೀತಿ ಇಡ್ಲ ಎರ್ನಲ ಒಂದು ಒತ್ತಡಗೆ ಎರ್ನಲ ಒಂದು ಪ್ರಭಾವ ಬಂಗಂದ ಹೆಂಗನ ಪ್ರೀತಿ ಹೆಂಗನ ಒಂದು ನ್ಯಾಯ ಕೊಡ್ಪಿನ ಒಂದು ಕೆಲಸ ಹಿಂಗೆ ಮಲ್ತೊಂದಿಲ್ಲ ಅಚ್ಚಾದ ಈಗ ಎರೇಗ್ಲ ಪೋಡಿಜ ಯುವಸೇನೆ ಹೆಂಗನ ಡುಂಡು ಬಂಪಿನ ಒಂದು ದೃಷ್ಟಿಕೋನ ನಡೆದಿದ್ದು ಯುವಸೇನೆದು ಇದ್ದದ್ದು ಅವೇ ಜಾಗದಲ್ಲಿ ಮೀನು ಮಾರುಕಟ್ಟೆ ಮಲ್ತದ್ದು ಈಗ ಇಡೀ ಸಮಾಜ ಸೇವೆ ಮಲ್ತದ್ದು ಪುನಃ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಸಂಸದ ಬ್ರಿಜೇಶ್ ಚೌಟಾ ಮಾತನಾಡಿ, ಸವಾಲಿನ ಮಧ್ಯೆ ಜೀವನ ಮಾಡುವ ಸಮುದಾಯವೆಂದರೆ ಅದು ಮೀನುಗಾರರ ಸಮುದಾಯ. ಮೀನುಗಾರ ಸಮುದಾಯದ ಯಾವುದೇ ಬೇಡಿಕೆಗಳಿಗೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು. ಎಂಚಾಂದಂಗೆ ಗೊತ್ತಿದೆ ಪ್ರಾಯಶಃ ಕಡಲ್ನ ಕಾರಣಕ್ಕೆ ಬೈದನ್ನು ತೋಜೋಡು ಸವಾಲ್ದ ಮಧ್ಯೆ ಬದುಕುನಂಚಿನ ಒಂದು ಸಮುದಾಯ ಸವಾಲೇ ಏಪತ್ತುಂಡಲ್ಲ, ಸಮುದ್ರನೇ ಒಂದು ಸವಾಲು. ಆ ಸವಾಲ್ದ ಒಂದು ಅವಕಾಶವನ್ನು ಸೃಷ್ಟಿ ಮಂತೊಂದು ತನ್ನ ಜೀವನನ ಕಟ್ಟೊಂದು ಬರ್ತದೆ. ಇಡೀ ಗಡಿಟ ಸೈನಿಕರೆಂಚ ಕಾಪರ ಆ ರೀತಿ ಈ ಕಡಲ್ದ ಬರಿತ ನಮ್ಮ ಗಡಿನ ಕಾಪುನಂಚಿನ ಒಂದು ಸಮುದಾಯ ಇತ್ತು ನಾವು ಮೀನುಗಾರ ಸಮುದಾಯ. ವೇದವ್ಯಾಸ ಕಾಮತ್ರ ಪಂಡೇರು ಮೀನುಗಾರ ಸಮುದಾಯ ವೇದವ್ಯಾಸ ಕಾಮತ್ರನೊಟ್ಟಿಗೆ ಯಶ್ವಾಲ್ ಸುವರ್ಣನೊಟ್ಟಿಗೆ ಆತನ ನಮ್ಮೊಟ್ಟಿಗೆ ದಾಯೊಂಡು ಒಂದು ಪಂಡ ಇನಿ 26/11 ಅಟ್ಯಾಕ್ಟೆಡ್ ಆಯ್ನ ಅಂಚಿನ ತಹವೂರ್ ರಾಣ ಅಂತ ಒಂದು ವ್ಯಕ್ತಿನ ಆತಿನ ಘಟನೆ 13 ವರ್ಷ 15 ವರ್ಷ ದುಂಬುದ ಅಂಡ ಇನಿಮುಟ್ಟ ಮರಪಂದೆ ఆయన అల్పడితే ఇడేకి 11 ಬರ್ಪನ ತಾಕತ್ತಿತ್ತು. ನಾವು ಪ್ರಧಾನಮಂತ್ರಿ ಇತ್ತು, ನಾವು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಚಾದ್ರ ಆ ರೀತಿಯ ನಾಯಕತ್ವಕ್ಕೆ ಬೆಂಬಲ ಕೊರೋದು ಬತ್ತಿನಂಚಿನ ಒಂದು ಸಮುದಾಯ ಇತ್ತು ಮೀನುಗಾರ ಸಮುದಾಯ. ಎಂಕಲ್ನ ಸ್ವಾರ್ಥ ಆತ್ತು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಮೀನುಗಾರ ಸಮುದಾಯದವರು ಯಶಸ್ವಿಯಾದ ಕೊಡುಗೆಯನ್ನು ಸಮಾಜಕ್ಕೆ ನೀಡುತ್ತಿದ್ದಾರೆ. ಮೀನುಗಾರ ಮಹಿಳೆಯರು ತಮ್ಮ ವೃತ್ತಿ ಜೀವನದ ಮೂಲಕ ಸಮಾಜದಲ್ಲಿ ಆರ್ಥಿಕವಾಗಿ ಸದೃಢರಾಗುತ್ತಿದ್ದಾರೆ. ಮೀನುಗಾರಿಕಾ ಅಭಿವೃದ್ಧಿ ಕೆಲಸಗಳಿಗೆ ಚುರುಕು ಮುಟ್ಟಿಸುವ ಕೆಲಸ ಆಗಬೇಕಿದೆ ಎಂದರು. ಮತ್ತು ವರ್ಷದಿಂಚೆಂಕುಲು ಪನ್ಪುಣಕ್ಕೇನೊಂದಿಲ್ಲ ದಾದ ಅಂದ ಕೇಂದ್ರ ಮಹಿಳೆಯರು ಸಬಲೀಕರಣ, ಮಹಿಳೆಯರಿಗೆ ವಿಶೇಷವಾದಂಥ ಅವಕಾಶಗಳು ಕೊಡಬೇಕು. ಹಣ ಮೀನುಗಾರ ಮಹಿಳೆಯರು 19 ವರ್ಷದಿಂಚು ಅಕುಲು ಈ ಸಮಾಜದ ಒಟ್ಟಿಗೆ ಸೇರಿದು ಮೀನದ ಬೇರ ಮಲ್ತೊಂದು ಆರ್ಥಿಕವಾದ ಸಮಾಜನ ಕಟ್ಟುನ ಇಲ್ಲನ ಕಟ್ಟುನಂಚಿನ ಬೇಲೆನ ಸರಕಾರ ಮಲ್ಪುನಂಚಿನ ದುಂಬೆ ಪ್ರಾರಂಭ ಮಂಚಿನ ಏರೆತ್ತೇಂಡ ಅವು ಮೀನುಗಾರ ಮಹಿಳೆ ಆ ಕೊಡುಗೆ ನಾನು ಎಪ್ಪದ ನೆಂಬುದಿವು ದಾಯಗಂದ ಕೇಂಡ ಓಲಾ ಒಂಜಿ ಕಡೆ ಸಮಾಜಗ ತೊಂದರೆ ಅನಗ ಲಕ್ಕದುಂತು నుంచిన ಬಂಧುಲು ಏರೆತ್ತೇಂಡ ಅವು ಮೊಗವೀರ ಬಂಧುಲು ಐಟ್ಲ ಮೀನುಗಾರ ಮಹಿಳೆಯರು. ಹಿರಿಯ
ಮೀನುಗಾರ ಮಹಿಳೆಯರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಈ ಸಂದರ್ಭ ನಡೆಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಸಂಘ ಉಚ್ಚಿಲ ಅಧ್ಯಕ್ಷರಾದ ಜಯ ಸಿ ಕೋಟ್ಯಾನ್, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಅಧ್ಯಕ್ಷ ಯಶೋಧರ ಚೌಟ, ಮಂಗಳೂರು ನಗರ ಪಾಲಿಕೆಯ ನಿಕಟಪೂರ್ವ ಮೇಯರ್ ಮನೋಜ್ ಕುಮಾರ್, ಮೀನುಗಾರ ಮಹಿಳೆಯರ ಮೀನು ಮಾರಾಟ ಮಂಡಳಿ ಸ್ಟೇಟ್ ಬ್ಯಾಂಕ್ ಇದರ ಅಧ್ಯಕ್ಷರಾದ ಬೇಬಿ ಎಸ್ ಕುಂದರ್, ಭಾಸ್ಕರ್ ಚಂದ್ರ ಶೆಟ್ಟಿ, ಗಣೇಶ್ ಶೆಟ್ಟಿ, ವಾಣಿ ಸಾಲ್ಯಾನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.